ಉಡುಪಿ ಜಿಲ್ಲೆಯ ಕಾರ್ಕಳಪೇಟೆಯ ರಸ್ತೆಗಳು ಹೊಂಡ ಗುಂಡಿಗಳಿಂದ ತುಂಬಿದ್ದು ರಸ್ತೆ ದುರಸ್ತಿ ಮಾಡದ ಹಿನ್ನೆಲೆ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್, ನಗರ ಕಾಂಗ್ರೆಸ್ ಹಾಗೂ ಯುವ ಕಾಂಗ್ರೆಸ್ ನೇತೃತ್ವದಲ್ಲಿ ಬೈಕ್ ರೇಸ್ ಮಾಡುವ ಮೂಲಕ ವಿಭಿನ್ನವಾಗಿ ಪ್ರತಿಭಟಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿತು. ಬೈಕ್ ರೇಸ್ನ ಪ್ರತಿಭಟನೆಯಲ್ಲಿ ಗೆದ್ದವರಿಗೆ ಆಯೋಜಕರು ಬೆನ್ನು ನೋವು ನಿವಾರಣೆಯ ಮುಲಾಮಿನ ಜೊತೆಗೆ ಪ್ರಶಸ್ತಿ ಫಲಕ ನೀಡಿದರು. ಇನ್ನು ಇದೇ ವೇಳೆ ಸ್ಥಳೀಯ ಶಾಸಕ ಸಚಿವ ಸುನಿಲ್ ಕುಮಾರ್ ಅವರ ವಿರುದ್ಧವೂ ಕೂಡ ಕಾರ್ಕಳ ಪುರಸಭೆ ಅಸಮಾಧಾನ ವ್ಯಕ್ತಪಡಿಸಿತು. ಬೈಕ್ ರ್ಯಾಲಿಯಲ್ಲಿ ಯುವ ಕಾಂಗ್ರೆಸ್ ಮತ್ತು ನಗರ ಕಾಂಗ್ರೆಸ್ ವತಿಯಿಂದ ಏರ್ಪಡಿಸಿದ ಈ ಹೊಂಡ ರಸ್ತೆಯಲ್ಲಿ ಏರ್ಪಡಿಸಿದ ಬೈಕ್ ರ್ಯಾಲಿಯಲ್ಲಿ ಪ್ರಥಮ ಸ್ಥಾನ ಪಡೆದವರಿಗೆ ಸುಂದರವಾದ ಟ್ರೋಫಿ ಮತ್ತು ಹೂ, ಹೊಂಟ ನೋವಿಗಾಗಿ ಹಚ್ಚಿಕೊಳ್ಳಿಕ್ಕೆ ಹೂವನ್ನು ಕೊಡ್ತಾ ಇದ್ದಾರೆ. ವಿದ್ಯಾ ಬಹುಮಾನ ಅಮನ್ ವಿದ್ಯಾ ಬಹುಮಾನ ಹವಾಲ್ದಾರ್ ಬೆಟ್ಟು ರವಿ. ಕೇವಲ ಕಾಂಗ್ರೆಸ್ ಪಾರ್ಟಿ ಕಿ. ಈ ರಸ್ತೆಗಳು ಕೇವಲ ಬೈಕ್ ರ್ಯಾಲಿಗೆ ಮಾತ್ರ ಯೋಗ್ಯವಾಗಿದೆ. ಬೈಕ್ ರ್ಯಾಲಿಯ ರಸ್ತೆಗಳು ಹೇಗೆ ಇರ್ತದೆ ಅನ್ನುವಂಥದ್ದು ನಿಮ್ಗೆಲ್ರಿಗೂ ಗೊತ್ತಿರುವ ವಿಷಯ. ಆದ್ರಿಂದ ಕಾರ್ಕಳ ಪುರಸಭಾ ವ್ಯಾಪ್ತಿಯ ಎಲ್ಲಾ ರಸ್ತೆಗಳು ಬೈಕ್ ರ್ಯಾಲಿ ಮಾಡಲಿಕ್ಕೆ ಯೋಗ್ಯವಾದ ರಸ್ತೆಗಳು. ಇದು ಕಾರ್ಕಳದ ಪುರಸಭೆಗೆ ಮಾನ ಮರ್ಯಾದೆ ಎನ್ನುವಂಥದ್ದು ಇದೆಯೇ ಎನ್ನುವಂಥ ಪ್ರಶ್ನೆ ಕಾರ್ಕಳ ಪುರಸಭಾ ವ್ಯಾಪ್ತಿಯ ಜನ ಕೇಳುವಂಥದ್ದು. ನಮ್ಮ ಶಾಸಕರು ಸಚಿವರಾಗಿದ್ದಾರೆ. ಕರ್ನಾಟಕ ಸರ್ಕಾರದ ಇಂಧನ ಮತ್ತು ಸಂಸ್ಕೃತಿ, ಕನ್ನಡ ಸಂಸ್ಕೃತಿ ಸಚಿವರಾಗಿದ್ದಾರೆ. ರಾಜ್ಯದಲ್ಲಿ ಒಳ್ಳೆಯ ಸಚಿವ ಸ್ಥಾನವನ್ನು ಹೊಂದಿದ್ದಾರೆ. ಆದರೆ ಕಾರ್ಕಳದ ಪುರಸಭಾ ವ್ಯಾಪ್ತಿಯ ಈ ರಸ್ತೆಯ ಅವಸ್ಥೆ ಏನು, ಇದಕ್ಕೆ ಪರಿಹಾರ ಏನು, ಶಾಸಕರು ಸಚಿವರು ಯಾಕೆ ಮೌನ ವಹಿಸಿದ್ದಾರೆ ಅನ್ನುವ ಪ್ರಶ್ನೆ ಕಾರ್ಕಳದ ಪುರಸಭೆಯ ಜನರಲ್ಲಿ ಮೂಡ್ತಾ ಇದೆ. ಪುರಸಭೆಯ ಪ್ರದೇಶದ ಮಧ್ಯ ಭಾಗದಲ್ಲಿರುವಂತಹ ಈ ಹೃದಯ ಭಾಗದಲ್ಲಿರುವಂತಹ ರಸ್ತೆಗಳ ಅವ್ಯವಸ್ಥೆ ಕಣ್ಣಿಗೆ ಕಂಡರೂ ಕೂಡ ಕಾಣದಾಗೆ ಕುಳ್ಳರಾಗಿ ನಟಿಸ್ತಾ ಇದ್ದಾರೆ. ಹಾಗಾಗಿ ಇವರು ಈ ಆಡಳಿತ ನಡೆಸಲಿಕ್ಕೆ ಅಯೋಗ್ಯರು. ಆದ್ರಿಂದ ಈ ಕೂಡಲೇ ಅವರು ಪುರಸಭೆಯಿಂದ ರಾಜೀನಾಮೆ ಕೊಟ್ಟು ನಿರ್ಗಮಿಸಬೇಕನ್ನೋದು ನಮ್ಮ ಮೊದಲ ಪ್ರಾಶಸ್ತ್ಯ. ಎರಡನೇದಾಗಿ ನಮ್ಮ ಮಾನ್ಯ ಶಾಸಕರು ಇವತ್ತು ರಾಜ್ಯದ ಇಂಧನ ಸಚಿವರಾಗಿದ್ದಾರೆ, ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿದ್ದಾರೆ. ಅವರ ಸ್ವಕ್ಷೇತ್ರದಲ್ಲೇ ಇಂಥ ಅವ್ಯವಸ್ಥೆ ಇರುವಾಗ ಅವರು ಇವತ್ತು ಚುನಾವಣೆಗಳಲ್ಲಿ ಭಾಗವಹಿಸಿ ಚುನಾವಣಾ ಪ್ರಚಾರಕ್ಕಾಗಿ ಸಿಂದಗಿ, ಹಾನಗಲ್ ಇಂಥ ಕಡೆ ಪ್ರಚಾರ ಮಾಡ್ಲಿಕ್ಕೆ ತಿರುಗಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಏನು ಇವರು ಒಂದು ಮಾತನ್ನ ಕೊಡ್ತಾರೆ ಆ ಜನರಿಗೆ ಅಂತ ಹೇಳಿ ಅರ್ಥ ಆಗ್ಬೇಕು. ಯಾಕಂತ ಹೇಳಿದ್ರೆ ಅಲ್ಲಿಯ ಮತದಾರರು ಏನಿದ್ದಾರೆ ಅವರು ಕಾರ್ಕಳಕ್ಕೊಮ್ಮೆ ಭೇಟಿ ನೀಡಿದ್ರೆ ಮಾತ್ರ ಇವರ ಆಶ್ವಾಸನೆಗಳು ಕಣ್ಣಿಗೆ ಕಾಣುವಂಥದ್ದು. ಸತ್ಯ ಏನಿದೆ, ಸುಳ್ಳೇನಿದೆ ಅಂತ ಹೇಳಿ